ಶುಭವಾಗಲಿ ಎದ್ದೇಳು. ವಸುಧಾವನಿತೆಯ ವದನಾರದಂತೆ ಶೋಭಾಯಮಾನವಾಗಿ ಕಂಗೊಳಿಸುವ ನಾಡು ಇದುವೇ ಆವಂತಿ ಸಾಮ್ರಾಜ್ಯ. ಸಪ್ತಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಆವಂತಿ ಚಕ್ರವರ್ತಿ ದೇವವರ್ಮನ ಬಲದಲ್ಲಿ ನಾಗದೇವತೆ ಹೊಳೆ ಹಾರಿದ್ದಾಳೆ. ಹೊಳೆ ಹಾರಿದ ಹೊಳೆಯನ್ನು ರಕ್ಷಿಸಬೇಕಲ್ಲ. ಏನು ಮಾಡುವುದು? ನೋಡಿದ್ರ ಹೊಳೆ ಹಾರಿದ ನಾಗದೇವತೆಯನ್ನು ರಕ್ಷಿಸಬೇಕೆನ್ನುವ ಕಾರಣಕ್ಕೆ ಈಗ ಕಾಲು ಎತ್ತಿದ್ದೇ ತಡ. ಆಮೇಲೆ ದಡ ಸೇರಿದ ನಾಗದೇವತೆ ದಡದಿಂದಲೇ ಹೆಡೆಯಿಂದ ಸೂಚನೆ ಕೊಡ್ತಾ ಇದ್ದಾಳೆ. ಸೂಚನೆ, ಮಹಾರಾಜ ಹೊಳೆ ಹಾರುವುದು ಬೇಡ, ನಾನು ಉಳಿದುಕೊಳ್ಳುವುದಕ್ಕೆ ಉತ್ತಮವಾಗಿರುವಂತಹ ಕ್ಷೇತ್ರವನ್ನು ಯಾ ತಾಣವನ್ನು ನಾನೇ ಆರಿಸಿಕೊಂಡಿದ್ದೇನೆ ಎನ್ನುವ ಹಾಗೆ ಹೆಡೆಯಿಂದಲೇ ಸೂಚನೆ ಕೊಡ್ತಾ ಇದ್ದಾಳೆ. ಆಗ್ಲಿ ಅಮ್ಮ, ಆಗ್ಲಿ ತಾಯಿ, ನೀನು ಉಳಿದುಕೊಳ್ಳುವುದಕ್ಕೆ ಉತ್ತಮವಾಗಿರುವಂತಹ ಕ್ಷೇತ್ರವನ್ನು ಯಾ ತಾಣವನ್ನು ನೀನೇ ಆರಿಸಿಕೊಂಡಿದ್ದೀಯಂತಾದ್ರೆ ಅಪರಾಧ ಅಲ್ಲಮ್ಮ. ಹಾಗಾದ್ರೆ ಇಲ್ಲಿ ನೆಲೆಯಾದ ನಾಗದೇವತೆ ಯಾರು? ಓಹೋ, ನೋಡಿದ್ರ ಸ್ವಾಮಿ, ಶಂಖಚೂಡನ ಕೊನೆಯ ಮಗಳು ನೀಲರತಿ ಎನ್ನುವುದು ಇವಳ ಹೆಸರು. ನೀಲರತಿ ಎನ್ನುವ ನಾಗದೇವತೆ ನೆಲೆಯಾಗಿರುವಂತಹ ಈ ಕ್ಷೇತ್ರವನ್ನು ಇನ್ನು ಮುಂದೆ ನೀಲಾವರ ಎನ್ನುವ ಪುಣ್ಯ ಕ್ಷೇತ್ರವಾಗಲಿ, ಗಣ್ಯ ಕ್ಷೇತ್ರವಾಗಲಿ, ಶ್ರೀ ಕ್ಷೇತ್ರವಾಗಲಿ ಅದು ಹೌದು ಸ್ವಾಮಿ. ಓಹೋ, ಸಾಕಾ? ಮತ್ತೆ ಸಾಕಾಗುವುದಿಲ್ಲ. ಪ್ರೀತಿಪೂರ್ವಕವಾಗಿ ಕೊಂಗಾಟಕ್ಕೆ ಇನ್ನೂ ಒಂದು ಹೆಸರಿರಿಸೋಣ. ಇಲ್ಲಿ ನೆಲೆಯಾದದ್ದು ಶಂಖಚೂಡನ ಪಂಚಮ ಪುತ್ರಿ. ಪಂಚಮ ಪುತ್ರಿ ನೆಲೆಯಾಗಿರುವಂತಹ ಈ ಕಾನನವನ್ನು ಇನ್ನು ಮುಂದೆ ಪಂಚಮಿ ಕಾನನ ಅಂತಲೇ ಕೊಂಡಾಡಲಿ. ಪಂಚಮಿ ಕಾನನ ಹಿಂದೆ ನೀಲಾವರ ಸ್ವಲ್ಪ ಮುಂದೆ. ಆದ್ರೆ ಇಲ್ಲಿ ಹರಿಯುವ ನದಿ ಯಾವುದು? ಸೀತಾ ನದಿ. ಸೀತಾ ನದಿಯನ್ನು ದಾಟಿ ಈಚೆ ಬಂದ್ರೆ ಹೋರಾಡಿ ದೇವರೇ, ನಿಮ್ಮಲ್ಲಿ ಮಾತಾಡ್ತಾ ಇನ್ನೊಂದು ವಿಚಾರವನ್ನು ಮರೆತು ಬಿಟ್ಟಲ್ಲ. ಏನು? ಸೀತಾ ನದಿಯಿಂದ ಆಚೆ ಇರುವಂತ ನೀಲರತಿಗೆ ಪೂಜೆ ಕೊಡ್ಲಿಲ್ವಲ್ಲ? ಏನು ಮಾಡುವುದು ಈಗ? ಸಮುದ್ರ ಸೇರ್ತ್ರಿ ಹಾರಬೇಡಿ. ಇಲ್ಲ ಸ್ವಾಮಿ, ಹೊಳೆ ಹಾರಿದ್ರೆ ಸಮುದ್ರ ಸೇರುವುದಿಲ್ಲ ನಾನು. ಯಾಕಂದ್ರೆ ನಾನು ಚಕ್ರವರ್ತಿ ಅಲ್ವೇ? ಚಕ್ರವರ್ತಿ ಆಗಿರುವಂತ ನಾನು 64 ವಿದ್ಯೆಯನ್ನು ಕಲಿಲಿಲ್ವೇ? 64 ವಿದ್ಯೆಗಳಲ್ಲಿ ಒಂದಾಗಿರುವುದು ಈಜ ಅಲ್ವೇ? ಅದು ನನಗೆ ಗೊತ್ತಿಲ್ವೇ? ನನಗೆ ಗೊತ್ತುಂಟು ಎನ್ನುವ ಕಾರಣಕ್ಕೆ ಎಷ್ಟೊತ್ತಿಗೆ ಏನೇನೋ ಮಾಡ್ಲಿಕ್ಕೆ ಆಗ್ತದೆಯೇ ಸ್ವಾಮಿ? ಯಾವುದಕ್ಕೂ ನನ್ನ ಕಾಲ ಸರಿ ಇಲ್ವಲ್ಲ. ಕಾಲ ಸರಿ ಇರುವುದಾಗಿದ್ರೆ ಅವ ಅಧಿಕ ಪ್ರಸಂಗಿ ಮತ್ಸ್ಯೇಶ ರಾಜ ರತ್ನಾಕಿರಿದ್ರೆ ರಣಕ್ಷೇತ್ರದಲ್ಲಿ ಸೋಲಾಗ್ತಿತ್ತು. ನಮ್ಮ ಸಮಯ ಸಂದರ್ಭ ಸರಿ ಇಲ್ಲದ ಸಂದರ್ಭದಲ್ಲಿ ಯಾವ ಕೆಲಸಕ್ಕೂ ಮನ ಮಾಡುವುದು ಸರಿಯಲ್ಲ. ಹಾಗಂತ ನಾಗದೇವತೆಗೆ ಪೂಜೆ ಕೊಡದಿರುವುದಕ್ಕೂ ಸಾಧ್ಯ ಇಲ್ಲ. ನಾಲ್ವರಿಗೆ ಪೂಜೆ ಕೊಟ್ಟು ಅವಳನ್ನು ವಂಚಿಸಿದ ಹಾಗಾಗುವುದಿಲ್ವೇ? ಏನು ಮಾಡುವುದು? ಗೊತ್ತಾಯ್ತು. ನೋಡಿದ್ರ, ಯಾವ ದೇವರನ್ನು ನಾವು ಪೂಜಿಸಬೇಕು ಅಂತಾದ್ರೆ ಪ್ರತ್ಯಕ್ಷ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡಬೇಕೆ? ಇಲ್ಲ ಸ್ವಾಮಿ, ನೆನೆದವರ ಮನದಲ್ಲಿ ದೇವರಿರುವುದಿಲ್ವೇ? ಅಲ್ಲಿರುವ ಭಕ್ತಿ ಮುಖ್ಯ ಅಲ್ವೇ? ಅಲ್ಲಿರುವ ನಾಗದೇವತೆಯನ್ನು ಇಲ್ಲಿದ್ದು ಭಕ್ತಿಪೂರ್ವಕವಾಗಿ ಪೂಜಿಸಿ ಭಜಿಸಿದಾಗ ಅನುಗ್ರಹಕ್ಕೆ ಪಾತ್ರನಾಗುವುದಕ್ಕೆ ಆಗುವುದಿಲ್ವೇ? ಯದ್ಭಾವಂ ತದ್ಭವತಿ. ಹಾಗೆ ಮಾಡ್ತೇನೆ ನೋಡುವ. ನೀಲಾವರ ನಿವಾಸಿನಿ, ನೀಲಾವರ ನಿವಾಸಿನಿ, ನೋಡಿದ್ರೆ ಸ್ವಾಮಿ, ಅಲ್ಲಿರುವ ನಾಗದೇವತೆಯನ್ನು ಇಲ್ಲಿದ್ದು ಭಕ್ತಿಪೂರ್ವಕವಾಗಿ ಪೂಜಿಸಿ ಭಜಿಸಿ ನಾಗಾನುಗ್ರಹಕ್ಕೆ ನಾನು ಪಾತ್ರನಾದ ಹಾಗಾಯ್ತು. ನೋಡಿದ್ರ, ಆ ತಾಯಿಯ ಮನಸ್ಸಿಗೆಷ್ಟು ಸಮಾಧಾನ ಆಗಿದೆ, ತೃಪ್ತಿಯಾಗಿದೆ ಎನ್ನುವುದಕ್ಕೆ ನಾನು ಕೊಟ್ಟಿರುವಂತಹ ಪೂಜೆ ಕೊಟ್ಟು ಮಂಗಳಾರತಿ ಮಾಡುವಾಗ ಬಲಭಾಗದಲ್ಲಿ ಪ್ರಸಾದವನ್ನು ಸುರಿಸ್ತಾ ಇದ್ದಾಳೆ. ಹಾಗಾದ್ರೆ ಅಮ್ಮನ ಮನಸ್ಸಿಗೆ ಪೂರ್ಣ ತೃಪ್ತಿ ಆಯ್ತು ಅಂತ ಆಯ್ತು. ತಾಯಿಯ ಮನಸ್ಸಿಗೆ ತೃಪ್ತಿ ಆದ್ರೆ ನಮಗೆ ತೃಪ್ತಿ ಆದಾಗಲ್ವೇ? ಭಕ್ತಿಪೂರ್ವಕ ಕೊಟ್ಟಿರುವಂತಹ ಸೇವೆಯಿಂದ ನಾಗದೇವತೆಗಳ ಮನಸ್ಸೆಲ್ಲ ತೃಪ್ತಿ ಆಯ್ತು ಅಂತ ಆಯ್ತು. ಐವರಿಗೂ ಉಳಿಯುವುದಕ್ಕೆ ನೆಲೆ ಆಯ್ತು. ಐವರು ಉಳಿದುಕೊಂಡಿರುವಂತಹ ಕ್ಷೇತ್ರಕ್ಕೆ ಉತ್ತಮವಾದ ಹೆಸರಾಯಿತು. ಆದ್ರೆ ನನಗೆ ಮಾತ್ರ
ಮಾತ್ರ ನೆಲೆ ಇಲ್ಲದಾಯ್ತಲ್ಲ ಶಿವನೇ. ಇಲ್ವಾ? ಇಲ್ಲ ಸ್ವಾಮಿ, ಯಾವ ಕಾರಣಕ್ಕೂ ನೆಲೆ ಇಲ್ಲ ಎಂದು ಮರುಗುವುದಕ್ಕೆ ಸಾಧ್ಯವೇ ಇಲ್ಲ. ದಗದಗನೆ ಉರಿಯುವ ಬೆಂಕಿಯಲ್ಲಿ ದಹಿಸಿ ಹೋಗುತ್ತಿರುವಂತಹ ನಾಗದೇವತೆಗಳು ನನ್ನ ವಸನಕ್ಕೆ ಹಾರುವ ಪೂರ್ವದಲ್ಲಿ ಹೇಳಿದ ಮಾತಿಲ್ವೇ? ಮಹಾರಾಜ, ಈ ಸಂದರ್ಭದಲ್ಲಿ ನನ್ನ ಕಷ್ಟವನ್ನು ಪಾರ ಮಾಡಿದ್ರೆ ಮುಂದೆ ನಿನ್ನ ಬದುಕಿನಲ್ಲಿ ಬಹುರಾಶಿ ಪುಣ್ಯ ಲಭಿಸುತ್ತದೆ ಅಂತ ವಸನಕ್ಕೆ ಹಾರಲಿಲ್ವೇ? ಮಾತು ಕೊಟ್ಟದ್ದು ಸತ್ಯದೇವತೆಗಳಲ್ವೇ? ಸತ್ಯದೇವತೆಗಳ ಮಾತು ಯಾವ ಕಾರಣಕ್ಕೂ ಖುಷಿಯಾಗುವುದಕ್ಕೆ ಸಾಧ್ಯ ಉಂಟೆ? ಇಂದಲ್ಲ ನಾಳೆಯಾದ್ರೂ ನನ್ನ ಬದುಕಿಗೆ ನಾಗಾನುಗ್ರಹ ಆಗುತ್ತದೆ, ಆಗಬಹುದು ಎನ್ನುವ ನಿರೀಕ್ಷೆಯಲ್ಲಿ ನಾವಿರಬೇಕು. ಹಾಗಂತ ಈಗ ನಾನು ನಾಗದೇವತೆಗಳನ್ನು ಕಾಯುವುದಾ? ಇಲ್ಲ, ಕಾಲವನ್ನು ಕಾಯುವುದಾ? ಈ ಲೋಕದಲ್ಲಿ ಸರ್ವರು ಕಾಲದಾಧೀನವೇ ವಿನಃ ಕಾಲ ನಮ್ಮ ಅಧೀನ ಅಲ್ವಲ್ಲ ಸ್ವಾಮಿ. ಹಾಗಾಗಿ ಬರುವ ಕಾಲಕ್ಕೆ ನಾವು ಶರಣಾಗಲೇಬೇಕು. ಕಾಲಾಯ ತಸ್ಮೈ ನಮಃ. ಮನದ ಬೇಸರ ಕಳೆಯಲೋ ಸುಖ, ಮನದ ಬೇಸರ ಕಳೆಯಲೋ ಸುಖ, ಅಂದು ತಾನೋ ಪರಿಚಯ ಆಗ್ಲಿಲ್ಲ. ಯಾರು ನೀನು? ಇಲ್ಲಪ್ಪ, ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾರಿಗೆ ಇಲ್ಲಿವರೆಗೆ ಹೆಚ್ಚಿಗೆ ಮುಖವನ್ನು ತೋರಿಸುವುದಿಲ್ಲ. ಹೌದು, ಯಾರು ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲಪ್ಪ, ಬಂದಾಗಲೇ ನೋಡಬಹುದು ನೀವು. ಓ, ಆ ಕಡೆ ಕಾಣ್ತಾ ಇದೆಯಲ್ಲ, ಹೌದು, ಸಣ್ಣ 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 ಗುಡಿಸಲು. ಅದರ ತನ್ಮಧ್ಯೆ ದೊಡ್ಡದೊಂದು ಗುಡಿಸಲು ಕಾಣ್ತಾ ಇದೆ. ದೊಡ್ಡ ಮನೆ. ಹೌದು, ದೊಡ್ಡ ಮನೆ ಹುಡುಗಿ ನಾನು. ದೊಡ್ಡ ಮನೆ ಹುಡುಗಿಯ? ಹಾಗಂತ ದೊಡ್ಡ ಮನೆ ಯಾರದ್ದು? ಯಾರ ಮನೆ ಅದು? ಸಣ್ಣ ಸಣ್ಣ ಗುಡಿಸಲು ಎಲ್ಲ ಬೇಡರ ಜಾತಿಯವರದ್ದು. ಓ, ಕಿರಾತರದ್ದು. ಹೌದು ಸ್ವಾಮಿ. ಆ ದೊಡ್ಡ ಮನೆ ಯಾರದ್ದು? ಯಾರದ್ದು? ಬೇಡರಿಗೆಲ್ಲ ಗುರಿಕಾರ.
ಯಾರದು? ಅವನೇ ನಮ್ಮಪ್ಪ ಹುಲಿ ದುರ್ಗಪ್ಪ. ಓ ದುರ್ಗಪ್ಪಣ್ಣ. ಹಾ, ದುರ್ಗಪ್ಪಣ್ಣ ಅಲ್ಲ, ಹಾ, ಹುಲಿ ದುರ್ಗಪ್ಪ. ಹುಲಿ ದುರ್ಗಪ್ಪ. ಅವ ಅವ ನಮ್ಮಪ್ಪ. ನಿನ್ನ ಹೆಸರೆಂತ? ನನ್ನ ಹೆಸರು ಮಾಲಿನಿ. ಮಾಲಿನಿ. ಒಳ್ಳೆ ಹೆಸರಿಟ್ಟಿದಪ್ಪ. ಹಾ, ಕರೀದಕ್ಕೆ ಒಳ್ಳೆ ಉಂಟಲ್ಲ. ಹೌದು. ಆದ್ರೂ ಕೂಡ ಯಾಕೆ ಹೀಗೆ ಬಂದೆ? ಯಾಕೆ? ನಮ್ಮದು ಬೇಡ ಜಾತಿದೆಲ್ಲ ಕೆಲಸ ಉಂಟಲ್ಲ ಸ್ವಾಮಿ. ಹಾ, ಪ್ರತಿದಿನ ಬೇಗನೆ ಹೇಳುವುದು, ಹಾ, ಬೇಟಿಗಾಗಿ ಹೋಗುವುದು. ಮನೆಯಲ್ಲಿ ನಾನೊಬ್ಬಳೆ ಜಾತಿ ಉದ್ಯೋಗ. ಅಲ್ವಾ? ಹೌದು, ನೀವು ನನಗೊಬ್ಬಳಿಗೆ ಇತ್ತೀಚೆಗೆ ಬೇಸರ ಆಗುದು. ಬೇಸರವಾ? ಹಾ, ಅದಕ್ಕೆ ಬೇಟಿಗೆ ಹೋದವರು ಬರುವುದು ಎಷ್ಟೊತ್ತ ಆಗ್ತದೆ ಅಂತ ಗೊತ್ತಾಗುದಿಲ್ವಲ್ಲ. ಹೌದು. ಹಾಗಾಗಿ ನಾನೊಂದು ಆಲೋಚನೆಯನ್ನು ಮಾಡಿದ್ದೇನೆ. ಏನ್ ಯೋಚನೆ? ಮನೆಯಲ್ಲಿ ಬೇಸರವನ್ನ ಕಳಿಬೇಕು. ಹಾ, ಏನ್ ಮಾಡುವುದೇನೋ ಹಾಗೆ ಒಂದು ತಿರುಗಾಟ ಮಾಡು ಅಂತ. ತಿರ್ಗಾಟವಾ? ಮಾಲಿನಿ, ಹೆಣ್ಣು ಮಕ್ಕಳ ತಿರ್ಗಾಟ ಒಳ್ಳೇದಲ್ಲ. ಹೌದಾ? ಒಂದ್ ಮಾತುಂಟು, ಏನು? ಹೆಣ್ಣು ತಿರುಗಿ ಕೆಟ್ಟಳು, ಗಂಡು ಕುಳಿತು ಕೆಟ್ಟ. ನಾನು ಅದನ್ನೇ ಆಲೋಚನೆ ಮಾಡುದು. ಏನು? ನನಗೆ ಹೀಗೆ ಹೇಳ್ತೀರಲ್ಲ ನೀವು, ಹಾ, ನಾನು ಈಗ ಅಲ್ಲ, ತುಂಬಾ ಹೊತ್ತಿನ ನಿಮ್ಮನ್ನೇ ನೋಡ್ತಾ ಇದ್ದೇನೆ. ಹಾ, ಹಾ, ನೀವು ಕುಳಿತಲ್ಲಿಂದ ಎಲ್ಲೇ ಇಲ್ಲ. ನಾನಾ? ನಮ್ದು ಉದ್ಯೋಗ. ಹೌದಾ? ಹೌದು. ನನಗೂ ಕೂಡ ಹಾಗೆ ಬೇಸರ ಕಳಿಬೇಕಾ, ಈ ರೀತಿ ಮಾರ್ಗವನ್ನು ಕಂಡುಕೊಳ್ಬೇಕು. ನಿಮ್ಮಲ್ಲಿ ಮಾತಾಡ್ತಾ ಇದ್ದೇ ಹೋಗುವಂತದ್ದು ಸಮಯ ಹೋಗ್ತದೆ. ತಡ ಮಾಡೋದಲ್ಲ. ಆ, ಆ, ನೋಡಿದಳು ಮುನಿಪನನು, ನೋಡಿದಳು ಮುನಿಪನನು, ಮೋಗವು ಮೂಡಿವುದು ಮನದಂತರಾಳದಿ. ಮೋಗವು ಮೋಗವು ಮೂಡಿವುದು ಮನದಂತರಾಳದಿ. ನೆಲವಾಗಿ ಗೀಚುತ ಗೀಚುತ ನೆಲವಾಗಿ ಗೀಚುತ ನೆಲವಾಗಿ ಗೀಚುತ ಮುನಿಪನನು ಆಡಿ ಪೊಗಳಿದಳು ಮೃದು ಮಧುರ ವಚನದಲ್ಲಿ. ಮೃದು ಮಧುರ ಮಧುರ ವಚನದಲ್ಲಿ ಆಗ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅಮಮ ಇವನೆಂಥ ಮೋಹನಾಂಗನು ದುರ್ಗಾದಿ ತಾತೋ ಗಿಡದ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅಮಮ ಇನ್ನಿವನೆಂಥ ಮೋಹನಾಂಗನು ಅಮಮ ಇನ್ನಿವನೆಂಥ ಮೋಹನಾಂಗನು ಎಂತ ಮೋಹನಾಂಗನು ನೋಡಲೀತ ಕಾಣಲೀತ ನೋಡಲೀತ ಬಹುರೂಪವಂತ ಆಗಿಗನೋ ನೋಡಲೀತ ಕಾಣಲೀತ ಬಹುರೂಪವಂತ ಆಗಿಗನೋ. ವಸಂತನೋ ಈ ಧರೆಯೊಳು ಧರೆಯೊಳು ವಸಂತನೋ ಸ್ಮರಣೋ 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 ಜಯಂತನೋ ಧರೆಯೋಳ್ ವಸಂತ ಧರೆಯೋಳ್ ವಸಂತನೋ
ಸ್ಮರಣೋ 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 ಜಯಂತನೋ ಬಹುರೂಪವಂತನೋ ಸುಮಶರಾವಂತನೋ ಬಹುರೂಪವಂತ ರೂಪವಂತ ರೂಪವಂತನೋ ಸುಮಶರ 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 ವಂತನೋ ಧರೆಯೋಳ್ ವಸಂತನೋ ಸ್ಮರಣೋ ಜಯಂತನೋ ಬಹುರೂಪವಂತನೋ ಸುಮಶರವಂತನೋ ಬಹುರೂಪವಂತನೋ ಸುಮಶರವಂತನೋ ಅಮಮ ಅರರೆ ಅಮಮ್ಮ ವಸಂತನೋ ಸ್ಮರಣೋ ಜಯಂತನೋ ಬಹುರೂಪವಂತನೋ ಸುಮಶರವಂತನೋ ಅಮಮ ಅರರೆ ಅಮಮ ಬಂದದ್ದು ನೇರವಾಗಿ ಕಾಡಿಗೆ ಬಂದ್ಬಿಟ್ಟೆ. ಹೌದು ಬಂದದ್ದು ಹೌದು. ಬಂದು ಏನ್ ನೋಡ್ತಾ ಇದ್ದೇನೆ, ಅರೆ ಅಮ್ಮಮ್ಮ ಇದೇನು ಆಶ್ಚರ್ಯ, ಆಶ್ಚರ್ಯದಲ್ಲಿ ಆಶ್ಚರ್ಯ. ಯಾಕೋ ಕಾರಣವೇನಲ್ಲ, ಇಲ್ಲಿವರೆಗೆ ಕಾಣದಿರುವಂತ ವಿಶೇಷ ಇವತ್ತು ನಾನು ಕಾಣ್ತಾ ಇದ್ದೇನೆ. ಬೇರೇನೂ ಅಲ್ಲ, ಓ ಆ ಕಡೆ ಒಂದು ಬಂಡೆ ಕಾಣ್ತಾ ಇದೆಯಾ? ಬಂಡೆ? ಹೌದು, ನೋಡಿ ಅಲ್ಲಿ ಬಂಡೆ ಮೇಲೆ. ಆ ಬಂಡೆ ಮೇಲೆ ಓರ್ವ ಕುಳಿತುಕೊಂಡಿದ್ದಾನೆ. ಯಾರು ಕುಳಿತುಕೊಂಡಿದ್ದು? ಕಟ್ಟ ಬಿಟ್ಟಿದ್ದಾನೆ, ತಲೆಯಲ್ಲಿ ಮುಡಿಯನ್ನು ಕಟ್ಟಿಕೊಂಡಿದ್ದಾನೆ, ಒಂದು ಕೈಯಲ್ಲಿ ದಂಡ ಹಿಡ್ಕೊಂಡಿದ್ದಾನೆ. ಅಂದ್ರೆ ಮುನಿಗಳ ಕಾಣುವಾಗ ಯಾವುದೋ ಒಂದು ಮುನಿ
ಮುನಿಯಪ್ಪ. ಮುನಿ ಮುನಿ ತಪಸ್ಸಿನಲ್ಲಿದ್ರಂತ ಕಾಣ್ತದೆ. ತಪಸ್ಸು. ಹಾ, ಅವರೆಲ್ಲ ಹೀಗೆ ಮಾಡುದಾ? ಮತ್ತೆ ಆತನನ್ನು ಕಾಣುವಾಗ ಆಶ್ಚರ್ಯವೇನೇನಲ್ಲ. ಇಲ್ಲಿವರೆಗೆ ಅಂತ ರೂಪವನ್ನು ಕಂಡವಳು ನಾನಲ್ಲ ಸ್ವಾಮಿ. ಓಹೋ, ದರೆಯೊಳಗೆ ರೂಪವಂತರು ಎಷ್ಟು ಮಂದಿ ಇಲ್ಲ ಹೇಳಿ. ತುಂಬಾ ಮಂದಿ ಇದ್ದಾರೆ. ಎಲ್ಲವರು ಹೇಳ್ತಾ ಇದ್ದಾರೆ ಅತ್ಯಧಿಕ ಸುಂದರವಂತನಂತಾದ್ರೆ ಆ ಜಯಂತ. ಜಯಂತ ಅವ ಇಲ್ಲಪ್ಪ, ಇಲ್ಲಿ ಬರ್ಲಿಕ್ಕಿಲ್ಲ. ಹೇಳಲಿಕ್ಕಾಗುದಿಲ್ಲ, ಮನಸ್ಸು ಮಾಡಿ ಎಲ್ಲಿಗೆ ಬರ್ತಾನೆ ಅವ. ಹಾ, ಹಾಗಾದ್ರೆ ಅವನಾಗಿಲ್ಲ, ಮತ್ತೆ ಮತ್ತೊಬ್ಬ ಇದ್ದಾನೆ. ಯಾರು? ಆ ಮಾರ. ಓಹೋ, ಮನ್ಮಥ. ಹೌದೌದು, ಅವ ರತಿನ ಬಿಟ್ಟು ಬರ್ತಾನೆ ಇಲ್ಲಿಗೆ. ಅವೊಬ್ಬನು ಇಲ್ಲಿ ಬರ್ಲಿಕ್ಕಿಲ್ಲ. ಇಲ್ಲ, ಅವ್ರದ್ದು ಏನಿದ್ರು ಜೋಡಿ ಮೇಲೆ ಇರುದಲ್ವಾ? ಹೌದು. ಅವ್ರು ಚಿಕ್ಕ ಮೇಳ ಬಿಟ್ಕೊಂಡು ಈ ದೊಡ್ಡ ಮೇಳ ಕಲ ಬರ್ತಾರ? ಬರುದಿಲ್ಲ. ಹಾಗಾದ್ರೆ ಇನ್ಯಾರಿರ್ಬೋದು? ಯಾರು? ನಳಕುಮಾರ ಅಲ್ವಾ? ಅವ ಅಲ್ವೇ ಅಲ್ಲ, ಅವ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆಹಾ. ಹಾಗಾದ್ರೆ ಇವನ್ ಯಾರಾಗಿರ್ಬಹುದು? ಯಾರು? ಗೊತ್ತಾಗಬೇಕು ಅಂತ ಅದನ್ನ ನಾನು ಅವ್ರನ್ನ ಮಾತಾಡಿಸ್ಬೇಕಲ್ಲ. ಹೌದು, ಮಾತಾಡಿಸೋದು ಹೌದು ಸ್ವಾಮಿ. ನೋಡಿ ಅವರನ್ನ ಬಾಯಲ್ಲೇನೋ ಹೇಳ್ತಾ ಇದ್ದಾರೆ. ಮಣಮಠ ಮಂತ್ರ. ಮಂತ್ರವಾ? ಹೌದು. ನಾನೇನೋ ಲೆಕ್ಕ ಮಾಡ್ತಾ ಇದ್ದಾರ ಅಥವಾ ಹಚ್ಕೊಂಡದ್ದು ಅಲ್ಲಪ್ಪ ಅಲ್ವಾ? ಅವ್ರ ತಪಸ್ಸಿಂದ ಹೇಳ್ಬೇಕು, ನನ್ನಲ್ಲಿ ಮಾತಾಡ್ಬೇಕು ಅಂತ ಆದ್ರೆ ತಪಸ್ಸಿನ ಎಷ್ಟು ಬೇಕಲ್ಲ. ಹೌದು. ಎಂತ ಮಾಡೋದು? ಏನ್ ಮಾಡ್ತೇವೆ? ಏನ್ ಮಾಡ್ಲಿ? ಎಬ್ಬಿಸೋದಕ್ಕೆ ನನಗೆ ಉಪಾಯ ಗೊತ್ತಿಲ್ವಾ? ಗೊತ್ತುಂಟು ನನಗೆ. ಮೊದಲಾಗಿ ಅಲ್ಲ, ಅದು ಹೌದು, ಮಾತಾಡಿಸ್ಬೇಕು, ಎಬ್ಬಿಸ್ಬೇಕು. ಎಬ್ಬಿಸ್ಬೇಕು ಅಂತ ಆದ್ರೆ ಅವ್ರು ಯಾವ ರೀತಿ ಎಬ್ಬಿಸ್ಬೇಕು ಅಂತ ನನಗೆ ಗೊತ್ತಾಗ್ತದೆ, ಬೇರೆ ಏನು ಅಲ್ಲ. ಮೊದಲಾಗಿ ನನ್ನ ಕೈ ಬಳಿ ಉಂಟಲ್ಲ, ಕೈ ಬಳಿ ಸ್ವಲ್ಪ ಮಾಡ್ತೇನೆ. ಎಚ್ಚರ ಆಗ್ತಾರ ನೋಡೋಣ. ಇಲ್ಲ ಇಲ್ಲ ಏನಿಲ್ಲ, ಕೈ ಬಳಿ ಸೊತ್ತೆ ಆಗ್ಲಿ, ಹೌದು, ತೊಂದ್ರೆ ಇಲ್ಲ. ಕಾಲ್ಗೆಜ್ಜೆ ಸದ್ದನ್ ಮಾಡ್ಲಾ? ಇಲ್ಲ ಏನಿಲ್ಲ. ಹಾಗಾದ್ರೆ ಕರೀಲಾ? ಕರೀಲಾ? ನೋಡು, ಪ್ರಯತ್ನ ಮಾಡುದಾ? ಮುನಿಯಪ್ಪ, ಓ ಮುನಿಯಪ್ಪ, ಇಲ್ಲಪ್ಪ ಇಲ್ಲಪ್ಪ. ಮುನಿಯಪ್ಪ, ಓ ಮುನಿಯಪ್ಪ. ಇವ್ರಿಗೆ ಎಚ್ಚರ ಆಗುದಿಲ್ಲ ಅಂತ ಆದ್ರೆ ಹೌದು, ಯಾವ ರೀತಿ ಎಬ್ಬಿಸ್ಬೇಕು ಅಂತ ನನಗೆ ಗೊತ್ತಿಲ್ವಾ? ಹೇಳುವುದಲ್ಲ, ಅದನ್ನು ಮಾಡಿ ತೋರಿಸಿ. ನಡಿದು ನಲಿವಿದು ನಿನ್ನೆಯ ತರುಣಿಯಳು ನಿನ್ನೆಯ ತರುಣಿಯಳು ಹಾಡುತ್ತ ಹಾಡುತ್ತ ಎಂದನು ಮುನಿ ಬಾಲ ಹಾಡುತ್ತ ಎಂದನು ಮುನಿ ಬಾಲ ಸುಂದರಿ 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 ಸುಂದರಿಯರಿ ತಂದೆಯ ಸಂಜೆಯು ಸುಂದರಿಯೇ ನೈ ತಂದೆಯ ಸಂಜೆಯು ಎದ್ದೆದ ಸುನಗುತ್ತಿದ್ದನು ಮೋಗದಿಯಾಗ ಸುಂದರಿಯರಿ ತಂದೆಯ ಸಂಜೆಯು ಎದ್ದೆದ ಸುನಗುತ್ತಿದ್ದನು ಮೋಗದಿಯ ನಿಂದಿಯ ತರುಣಿಯ. ಬಹಳ ವಿಚಿತ್ರ. ಲೌಕಿಕವಾದ ಎಲ್ಲ ಸುಖವನ್ನು ತ್ಯಜಿಸಿ ಪಾರಮಾರ್ಥಿಕದತ್ತ ಯೋಚಿಸಿ ಅಂತರ್ಮುಖವಾಗಿ ತಪವನ್ನಾಚರಿಸ್ತಾ ಇದ್ದೇನೆ. ಪ್ರಾಪಂಚಿಕರ ಗುಣವೇ ಬೇಡ ಎನ್ನುವುದಾಗಿ ನಿಶಬ್ದ ತಾಣವನ್ನು ಅರಸಿ ತಪಸ್ಸಿನಲ್ಲಿ ಮಗ್ನನಾದಂತಹ ನನ್ನನ್ನು ಬಹಿರ್ಮುಖಗೊಳಿಸಿದವರು ಯಾರು? ಹೀಗೆ ಕಣ್ತರೆದು ಕಾಣುವಾಗ ಅಪ್ಪ, ಹೆಣ್ಣೊಬ್ಬಳು ಏನೋ ಆಂಗಿಕವಾದ ಚೇಷ್ಟೆ ಮಾಡ್ತಾ ಇದ್ದಾಳೆ. ಈ ರೀತಿಯೆಲ್ಲ ಮಾಡ್ತಾ ಇರುವವಳು ಇವಳೇ ಇರಬೇಕು. ನನ್ನ ತಪಸ್ಸಿನಿಂದ ಎಬ್ಬಿಸುವುದಕ್ಕೆ ಕಾರಣ ಈಕೆ ಇರಬೇಕು. ನೋಡೋಣ ಉದ್ದೇಶ ಏನು ಇರಬೇಕು. ಕರೆದು ಮಾತಾಡಿಸ್ತೇನೆ. ಯಾರೇ? ಎಂತದು? ದೂರ. ಏನು? ಎಂತದಿದು? ಯಾವುದು? ನಾನೆಲ್ಲ ಕೇಳಿದ್ದೇನೆ, ಹೆಂಗಸರಿಗೆಲ್ಲ ಆಗ್ತದೆ ಎನ್ನುವ ಹಾಗೆ. ನಿಮಗೂ ದೂರವಾ? ನಾನು ಹೇಳಿದ್ದ ಹಾಗಲ್ಲ. ಬಂದವಳೆ ಕರೆದಾಗ ಮೈ ಮೇಲೆ ಬೀಳ್ತಾ ಇದ್ದೆಲ್ಲ, ಅದಕ್ಕೆ ದೂರ ನಿಲ್ಲು ಅಂತ ಹೇಳಿದ್ದೆ. ಹಾಗೆ ಹೇಳಿದ್ದ? ನಾನು ಕೇಳಿದ್ದೇನು? ನಾನು ಭಾವಿಸಿಕೊಳ್ಳುದಿದ್ದದ್ದು ಏನು? ಬಾರ ಬಾರ ಅಂದಾಗ ಆಯ್ತು. ಹೌದಾ? ಬಹುಶಃ ನೀನು ಅದೇ ನಿರೀಕ್ಷೆಯಲ್ಲಿರ್ಬೇಕು. ನೀನು ಯಾರು ಅಂತ ನಾನು ಪ್ರಶ್ನೆ ಮಾಡಿದ್ದೆ. ಹಾಗ ಹೌದೇನೆ? ಈ ಕಾಂತಾರದಲ್ಲಿ ತಪಸ್ಸಿಗೆ ಕುಳಿತ ನನ್ನನ್ನು ಎಬ್ಬಿಸಿದೆಯಲ್ಲ, ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಮನೆಯಲ್ಲಿ ಇಷ್ಟೊತ್ತಿಗೆ ಬಂದ್ಕೊಂಡು ನಮ್ಮಂತವರಿಗೆಲ್ಲ ಉಪದ್ರ ಕೊಡ್ತಾ ಇದೆಯಲ್ಲ, ಯಾಕೆ ಹೇಳು? ಹೌದಾ? ಆಲಿಸ್ಬೇಕು. ಏನು? ಲಾಲೀಗೋ ಹೋಲಿ ವಾಲೋ ಲಾಲೀಗೋ
ಮುನಿ ದಯ ಪಾಲಿದು ಸುಗುಣ ಶೀಲ ನೀ ದಯ ಪಾಲಿದು ಸುಗುಣಶೀಲ ಮುನಿ ಬಾಲ ಸುಗುಣಶೀಲ ಮಾಲಿನಿ ನಾನು ನಾ ಮಾಲಿನಿ 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 ಎಲ್ಲ ವೀರಾಜಯ ತಿಳಿಯ ಮಾಲಿನಿಯ ಅಭಿಲಾಜಯ ತಿಳಿಯ ಅರಿಯಯ ತಿಳಿಯ ನೀಲಾಂಗದಿ ಜಡಿ ಲೋಲನಿ ರಕ್ಷಿಸೋ ರಕ್ಷಿಸು 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 ಮುನಿಯ ಲಾಜಯ ದಿಲಿಯ ನೀಲಾಂಗನಿಗೆ ಲೋಲನೆ ರಕ್ಷಿಸು ನೀಲಾಂಗನಿಗೆ ಲೋಲನೆ ರಕ್ಷಿಸು 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 ಮಾಲಿನಿ ಮಾಲಿನಿ ಏನು ವಂದಿಸಿಕೊಳ್ತಾ ಇದ್ದೇನೆ. ಒಳ್ಳೆದಾಗ್ಲಿ. ಮತ್ತೊಮ್ಮೆ ನಮಸ್ಕಾರ. ಏನದು ಪದೇ ಪದೇ ನಮಸ್ಕಾರ ಅತಿ ವಿನಯ ಧೂರ್ತ ಲಕ್ಷಣ ಅಂದಿದ್ದಾರೆ. ನನದು ಹಾಗಿಲ್ಲ. ಈ ನಮಸ್ಕಾರದ ಚಮತ್ಕಾರ ಏನು ಅಂತ ನೀವು ಕೇಳಬಹುದು. ಏನು ಕಾರಣವೇನೇನಲ್ಲ, ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ. ಯಾರು ನೀನು? ನೀವು ಒಂದಾಗ್ಲೇ ಓ ಕಡೆ ದೃಷ್ಟಿ ಹಾಯಿಸಿ ನೋಡಿದ್ರ? ಅದೇನು ಸಣ್ಣ 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 ಗುಡಿಸಲು ಬಹಳ ಗುಡಿಸಲು ಉಂಟು. ಹೌದು, ಅಲ್ಲಿ ಒಂದು ದೊಡ್ಡ ಗುಡಿಸಲು. ಆ ದೊಡ್ಡ ಗುಡಿಸಲು ಅದು ಬೇರೆ ಯಾರ ಮನೆಯಲ್ಲ, ಅದೆಲ್ಲ ಬೇಡರ ಜಾತಿಯದ್ದು. ಬೇಡ್ರ ಕೇರಿ. ಹೌದು, ಆ ದೊಡ್ಡ ಮನೆ ಯಾರದ್ದು? ಯಾರದ್ದು? ಬೇಡರಿಗೆಲ್ಲ ನಾಯಕ. ಯಾರವ? ಅವನೇ ಹುಲಿದುರ್ಗಪ್ಪ. ನಮ್ಮ ಅಪ್ಪ. ಅವನಿಗೆ ನೀನು? ನಾನು ಮಗಳು. ನಿನ್ನ ಹೆಸರು? ನನ್ನ ಹೆಸರು ಮಾಲಿನಿ. ಹೆಸರು ಚಂದ ಉಂಟು. ಹೌದು, ನಾನ್ ಚಂದ ಇಲ್ವಾ? ನೀನು ಚಂದ ಇದ್ದಿ. ಹೌದು. ಏನು ಈ ಕಡೆ ಬಂದು ನಮಗೊಂದು ಉಪದ್ರ ಕೊಟ್ಟೆ ಅಲ್ಲ? ಈ ಕಡೆ ಬರುವುದಕ್ಕೂ ಉದ್ದೇಶ ಏನು? ಯಾಕೆ? ಬೇಸರ. ಬೇಸರ? ಹೌದು, ಬೇಸರ ಆಗದ ಕಾರಣದಿಂದ ವನವನ ಸುತ್ತಿಕೊಂಡು ಹೋಗುವಂತ ಈ ಕಡೆ ಬಂದವಳು ನಾನು. ಬಂದಾಗ ನಿಮ್ಮನ್ನು ಕಂಡೆ, ನಿಮ್ಮಲ್ಲಿ ಮಾತಾಡ್ಬೇಕು, ನಿಮ್ಮಲ್ಲಿ ನನ್ನ ಮನದ ವಿಚಾರವನ್ನು ಹೇಳಬೇಕು ಎನ್ನುವ ಹಾಗೆ ಆಸೆ ಮೂಡಿತ್ತು. ಮಾತಾಡ್ದೆಯಲ್ಲ, ಹಾಗಾಗಿ ನಿಮ್ಮನ್ನು ಎಬ್ಬಿಸಿದ್ದೇನೆ. ಹೌದಾ? ಹೌದು. ತಪ್ಪಭಂಗವಾಯಿತು. ಹೌದಾ? ಕ್ಷಮಿಸಿ, ಮತ್ತೊಮ್ಮೆ ಕರೆ ಮುಗಿದು ಇಡ್ತಾ ಇದ್ದೇನೆ. ತೊಂದ್ರೆ ಇಲ್ಲ. ಆದ್ರೂ ನಿಮ್ಮನ್ನು ನೋಡಿದಾಗ ಏನು ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಬಯಕೆ ಈಡೇರ್ತಾ ಇದೆ. ಏನು ಬಯಕೆ? ಆಸೆ ಬೇಕು ಬೇಕು ಎನ್ನುವ ಹಾಗೆ ಬಯಸ್ತಾ ಇದ್ದೇನೆ. ಹೌದಾ? ಹೇಳಬೇಕಾ? ಹೌದೇನೆ. ಗೊತ್ತಾ? ಲೋಕದಲ್ಲಿ ಎಷ್ಟು ವ್ಯಕ್ತಿಗಳು ಅಷ್ಟು ಮನಸ್ಸುಗಳು, ಎಷ್ಟು ವಿಭಿನ್ನ ಮನಸ್ಸುಗಳು ಅಷ್ಟು ವಿಶಿಷ್ಟ ಕಾಮನೆಗಳು. ಕಾಮನೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಸನ್ಮಾರ್ಗಿಗಳಾಗಿರ್ಬೇಕು. ನಿನ್ನ ಕಾಮನೆ ಯಾವುದು ಅಂತ ನನಗೂ ಅರ್ಥ ಆಗ್ಲಿಲ್ವಾ? ಇನ್ನೂ ಅರ್ಥ ಆಗ್ಲಿಲ್ವಾ? ಓ ಹೀಗೆ ಮರಿದನು ನಾರಿ ಮಡಿಯ
ಸ್ವರದುರಿ 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 ಎಲೆರಮಣಿ ತೀರದು ಸ್ವರದುರಿ 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 ಎಲೆರಮಣಿ ನಾರಿಮಣಿ ಎಲೆರಮಣಿ ನಾರಿಮಣಿ ಕರಣೇಂದ್ರಿಯು ಕಾಪಲ್ಲೆಗೆ ಇಲ್ಲವೋ ಕರಣೇಂದ್ರಿಯ ಕಾಪಲ್ಲೆಗೆ ಇಲ್ಲವೇ ಇಲ್ಲವೋ ಇಲ್ಲವೇ ಇಲ್ಲವೋ ವರ ಕಾಮಾತುರೆ ಎರೆವರ ನೋಡಿಕೋ ವರ ಕಾಮಾತುರೆ ಎರೆವರ ನೋಡಿಕೋ ತೀರದು ಸ್ವರದುರಿಯಲೆ ರಮಣಿ ತೀರದು ಸ್ವರದುರಿಯಲೆ ರಮಣಿ ನಾರಿಮಣಿ ಅರಿತೆ 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 ಆ ಕೆಲಸ ಮಾಡೋದು ನೀವು ಯಾವ ಕೆಲಸ ಅರಿಯುದು ಅದಲ್ವೇ ಎಷ್ಟಾಯ್ತೀಗ ಅರಿತೆ ಅಂದ್ರೆ ಏನು ತಿಳಿದೆ ಎನ್ನುವುದಾಗಿ ಹಾಗ ನಿನ್ನ ಆಂಗಿಕ ಅಭಿನಯ ಏನು ಮನಸ್ಸಿನ ತುಮಲ ಏನು ಎನ್ನುವುದು ಅರ್ಥ ಆಯಿತು ನೀನೀಗ ಕಾಮಾತುರಳಾಗಿದ್ದಿ ಲೌಕಿಕವಾದ ದೇಹ ಸುಖಕ್ಕೆ ಕ್ಷಣಿಕವಾದ ಸುಖಕ್ಕೆ ಮನಸೋತು ಸುಖಕ್ಕಾಗಿ ನನ್ನಂತವರನ್ನು ಬಯಸ್ತಾ ಇದ್ದಿ ಏನ್ ಮಾಡುವ ಹೇಳು ಏನು ನೀನು ಕೇಳಿದ ಸುಖವನ್ನು ಕೊಡುವುದಕ್ಕೆ ನಾನು ಸರ್ವತಾ ಶಕ್ತನಲ್ಲ ಯಾಕಲ್ಲ ಎಲ್ಲವನ್ನು ಬಿಟ್ಟವ ನೀವೆಲ್ಲ ಬಿಟ್ಟವ್ರ ಹಾ. ನನಗೆ ಗೊತ್ತಾಯ್ತು ಏನು? ನನಗೆ ಅಂತವ್ರಿ ಬೇಕು ಯಾವುದು ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟವ್ರು ಅದಲ್ಲ ಕಾಮ ಕ್ರೋಧಾದಿಗಳನ್ನು ತ್ಯಜಿಸಿದವ ಷಡ್ವಿಕಾರದ ಬಾಧೆ ಎನ್ನುವಂತಹದ್ದು ನಮ್ಮಂತವರಿಗಿಲ್ಲ ಹಾಗಾಗಿ ನೀನು ಕೇಳಿದ ಸುಖಕ್ಕೆ ನನ್ನನ್ನು ಬಯಸುವುದು ಸರಿಯಲ್ಲ ಹೌದಾ ಅದಕ್ಕೆ ನನ್ನಂತವನು ಸರ್ವಸಹ ಸಿದ್ಧನಿಲ್ಲ ಯಾಕೆಂದ್ರೆ ನಿನಗೆ ಸುಖವೇ ಬೇಕು ಅಂತಾದ್ರೆ ಆ ಸುಖವನ್ನು ಹಿಂಗಿಸಿಕೊಳ್ಳಬೇಕು ಅಂತಾದ್ರೆ ಒಂದು ಕೆಲಸ ಮಾಡು ಹೇಗೂ ಪ್ರಾಯಕ್ಕೆ ಬಂದಿದ್ದೆ ಮನೆಗೆ ಹೋಗು ಅಪ್ಪನಲ್ಲಿ ಹೋಗಿ ಹೇಳು ನಿಮ್ಮ ಜಾತಿ ಯಾವುದಾದ್ರೂ ಒಳ್ಳೆ ಹುಡುಗರನ್ನು ನೋಡಿ ತಂದೆ ನಿನಗೆ ಮದುವೆ ಮಾಡ್ತಾನೆ ಅವನಿಂದ ಬೇಕಾದಂತಹ ಸುಖವನ್ನು ಹೊಂದಬಹುದು ನಾನು ಇದಕ್ಕೆ ಅನುಕೂಲನಲ್ಲ ಆಗುದಿಲ್ವಾ ಆಹಾ. ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ಬಲ್ಲಿಗ ಯಾಕೆ ರತಿಯ ವಿಲಾಜಿ ಪಾಲಿಸು ಸುತನನ್ನು ಕರುಣಾನಿಧಿ ರತಿಯ ವಿಲಾಜಿ ರತಿಯ ವಿಲಾಜಿ ಪಾಲಿಸು ಸುತನನ್ನು ಕರುಣಾನಿಧಿ ಪಾಲಿಸು ಸುತನನ್ನು ಕರುಣಾನಿಧಿ ಓ ಕರುಣಾನಿಧಿ ಓ ಕರುಣಾನಿಧಿ ಋತು ಸಮಯವೋ ಎನಗೆ ಋತು ಸಮಯವೋ ಋತು ಸಮಯವೋ ನಿಜರತಿಗ ನಿಧಲು ಶಿಶು ಅತಿಥಿದ ದೋಷವು ಸಮನಿಪುದೆಂಬರು ಶಿಶು ಅತಿಥಿದ ದೋಷವು ಸಮನಿಪುದೆಂಬರು ನಾನು ಈ ರೀತಿಯಾಗಿ ಹೇಳೋದಕ್ಕೆ ಕಾರಣ ಬೇರೆನಲ್ಲ ಏನು ನನ್ನನ್ನು ಬಯಸ್ತಾ ಇದೆಯಲ್ಲ ನಾನು ಈಗ ಇಲ್ಲಿ ಬರುವಾಗ ಹಾಗೆ ಬರ್ಲಿಲ್ಲ ಮತ್ತೆ ಸ್ನಾನ ಮಾಡ್ಕೊಂಡು ಬಂದದ್ದು ಅದೊಂದು ಒಳ್ಳೆ ಕೆಲಸ ಮಾಡಿದೆ ಯಾಕೆಂದ್ರೆ ನೀನು ನಿಮ್ಮಂತವರು ಮುನಿಗಳನ್ನು ಕಾಣುವುದಕ್ಕೆ ಬರುವಾಗ ನಮ್ಮಂತವರನ್ನು ಸಂದರ್ಶಿಸುವಾಗ ಶುಚಿರ್ಭೂತರಾಗಿರ್ಬೇಕು ತನು ಮನವೆಲ್ಲ ಶುದ್ಧಿ ಇರಬೇಕು ಹಾಗಾಗಿ ಒಳ್ಳೆ ಕೆಲಸ ಮಾಡಿದೆ ಅಯ್ಯೋ ನೀವು ಹೇಳಿದ ಹಾಗೆ ಆಗಲ್ಲ ಈಗ ಹೆಣ್ಮಕ್ಳೆಲ್ಲ ತಿಂಗಳಿಗೊಮ್ಮೆ ಓ ನಿಮ್ಮ ಜಾತಿಯವರೆಲ್ಲ ತಿಂಗಳಿಗೊಮ್ಮೆ ಸ್ನಾನ ಮಾಡುವುದು ಯಾರು ಹೇಳಿದ್ದು ನೀನ್ ಹೇಳಿದೆಯಲ್ಲ ನಾವು ಹಾಗಲ್ಲ ಮತ್ತೆ ಅದು ಹೇಳಿದಲ್ಲ ಈ ಹೆಣ್ಮಕ್ಕಳಲ್ಲ
ತಿಂಗಳಿಗೆ ಒಂದು 6 ದಿನದಲ್ಲಿ ಸ್ನಾನ ಓ ಮಾಡ್ತಾರೆ. ಋತುಸ್ನಾತಿಯಾದವಳು. ಹೌದು, ಋತುಸ್ನಾತಿಯಾಗಿ ನಾನೀಗ ಬಂದವಳು. ಹಾಗಾಗಿ ಬಯಸುವುದು ಬೇರೇನಲ್ಲ, ಏನು? ನಿಮ್ಮನ್ನ ಸೇರ್ಬೇಕು, ನಿಮ್ಮ ಹಾಗೆ ಚಂದದ ಮುದ್ದು ಮಕ್ಕಳ ಗಂಡು ಮಗುವನ್ನ ಪಡಿಬೇಕು ಎನ್ನುವ ಹಾಗೆ. ಹೌದಾ? ಹಾಗಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು. ಏನು ಆಗುದಿಲ್ಲ ಅಂತ ಹೇಳಬೇಡಿ. ಹೌದೇನೆ? ನನ್ನಂತ ಚಂದದ ಮಗು ನಾನು ಚಂದ ಇದ್ದೇನ? ಹೌದು. ಏ ದೇವರೇ, ನಿಮ್ಮ ಚಂದ ಅಂತ ಈ ಹೇಳಿ. ರೂಪ ನಿನಗೂ ಚಂದ ಕಂಡಿತೆ. ಹೌದು. ತಪಸ್ಸಿಗೆ ಕುಳಿತು ಬಹಳ ಸಮಯ ಆಯ್ತು, ದೇಹ ಕೃಶಗೊಂಡಿದೆ. ಕೃಶಗೊಂಡ ಈ ದೇಹದಲ್ಲಿ ಯಾವ ಚಂದವನ್ನು ಕಂಡೆಯೋ ಏನು? ನನ್ನನ್ನು ಬಯಸ್ತಾ ಇದ್ದಿ. ಹೌದು. ನನ್ನನ್ನು ಕೂಡಿದ್ರೆ ಚಂದ ಇದ್ದ ಮಗು ಹೋಗ್ತಾನೆ. ಮತ್ತೆ ನಮ್ಮ ಜಾತಿಯವ್ರನ್ನೆಲ್ಲ ನೀನು ಮದುವೆ ಆಗುವಂತ ಹೇಳ್ತಿದ್ರಲ್ಲ. ಹೌದು. ನಮ್ಮ ಜಾತಿ ಮಕ್ಕಳನ್ನ ನೋಡ್ಬೇಕು ನೀವು. ಏನು ಯಾರೆಲ್ಲ ಕಪ್ಪು 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 ಕಪ್ಪಾದ್ರೇನು? ನಿನಗೆ ಬೇಕಾದದ್ದು ಸುಖ ಅಲ್ವೇನೆ? ಸುಖ. ಹೌದು. ನಾನು ಕಪ್ಪಾದರನ್ನು ಕುಡಿದೇ ಹೌದು ಅಂತ ಆದ್ರೆ ಕಪ್ಪಾದ ಮಗು ಹುಟ್ಟುತ್ತದೆ ಅಂತ. ಕಪ್ಪಿದ್ದವರನ್ನ ಕೂಡಿದ್ರೆ ಕಪ್ಪಾದ ಮಗು ಹುಟ್ಟುತ್ತದೆ ಅಂತ. ಬೆಳ್ಳಗಿದ್ದವರನ್ನ ಬಿಳಿಯಾದ ಗಂಡು ಮಗು ಹುಟ್ಟುತ್ತದೆ ಅಂತ. ಇದೆಲ್ಲ ಯಾರು ಹೇಳಿದ್ದು ನಿನಗೆ? ಅಜ್ಜಿ ಕತೆ ಹೇಳ್ತಿದ್ಲ. ಅಜ್ಜಿ ಇದ್ದಾಳ? ಅಜ್ಜಿ ಈಗಿಲ್ಲ. ಎಲ್ಲೋದ್ಲು? ಅಜ್ಜಿ ಈಗಿಲ್ಲ. ಹೌದಾ? ಹೋಗಿದ್ದೆ ಒಳ್ಳೇದಾಯ್ತು. ಯಾಕೆ? ಇಂತಹ ಸುಳ್ಳು ಕಥೆಗಳೆಲ್ಲ ಹೇಳಿ ಮಕ್ಕಳ ತಲೆ ಕೆಡಿಸುವ ಅಜ್ಜಿ. ಹೌದೇನೆ? ಇದಕ್ಕೆ ಪೂರಕವಾಗಿ ನಾನೊಂದು ಅಜ್ಜನ ಕಥೆ ಹೇಳ್ತೇನೆ. ಯಾವುದು? ಒಂದು ಊರಿನಲ್ಲಿ ಇಬ್ರು ರಾಜ ದಂಪತಿಗಳಿದ್ರು. ಅವರು ಕಾಣುವುದಕ್ಕೆ ಹೇಗಿದ್ರು? ಇಬ್ರು ಬೆಳ್ಳಗಿದ್ರು. ಆ ಸತಿ ಪತಿಗಳ ಅನ್ಯೋನ್ಯ ದಾಂಪತ್ಯ ಜೀವನದ ಪ್ರತೀಕವಾಗಿ ಮಹಾರಾಣಿಯಾದವಳು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಲು. ಹುಟ್ಟಿದ ಮಗು ಹೇಗುಂಟು? ಹೇಗಾಯ್ತು? ಅವರಿಬ್ರು ಬೆಳ್ಳಗೆ, ಹುಟ್ಟಿದ ಮಗು ಕಪ್ಪು. ನನಗೆ ಗೊತ್ತಾಯ್ತು. ಏನು ಇದು ಬೇರೆ ಯಾರದೋ ಕೆಲಸ. ಇಂಥದ್ದೆಲ್ಲ ಬೇಗ ಗೊತ್ತಾಗ್ತಾರೆ. ಎಂತದ್ದು? ಹೌದೇನೆ? ಸಮರಸವಾದಂತಹ ಅವರ ಬದುಕಿನಲ್ಲಿ ಬಿರುಸುಂಟಾಯಿತು. ಆಮೇಲೆ ಅವರಿಗೆ ವೈರಾಗ್ಯ ಬಂತು. ಅದೇ ಸಂದರ್ಭಕ್ಕೆ ಸರಿಯಾಗಿ ಒಂದು ದಿನ ವಾತ್ಸಾಯನ ಮಹಾಮುನಿಗಳು ಅದೇ ಮಾರ್ಗವಾಗಿ ಆಗಮಿಸಿದ್ರು. ಅರಸನ ಮುಖ ನೋಡಿದ್ರು. ಸೌಭಾಗ್ಯವಂತನಾದ ನೀನು ಯಾಕೆ ಕುಂದಿ ಹೋಗಿದ್ದೆ ಅಂತ ಪ್ರಶ್ನೆ ಮಾಡಿದ್ರು. ಆಗ ಮಹಾರಾಜ ಅವರಲ್ಲಿ ಕೇಳಿಕೊಂಡ, ಸ್ವಾಮಿ, ನಾವಿಬ್ರು ಬೆಳ್ಳಗಿದ್ದೇವೆ, ನಮಗೆ ಹುಟ್ಟಿದ ಮಗು ಕಪ್ಪಾಯ್ತಲ್ಲ, ಯಾಕೆ ಹೀಗೆ ಅಂತ. ಆಗ ಮುನಿಗಳು ಕೇಳಿದ್ರು, ನೀನು ಮಲಗುವ ಕೋಣೆ ತೋರಿಸು ಅಂತ. ಅಲ್ಲಿ ಇರುವುದು ಗುಟ್ಟು. ಅಲ್ಲ, ಅವರು ಮಲಗುವ ಕೋಣೆಯಲ್ಲಿ ಅವರಿಗೆ ಅಂತದ ಕೆಲಸ. ಅಲ್ಲಿ ಇರುವುದು ಗುಟ್ಟು. ಏನು? ಆ ಮುನಿಗಳನ್ನು ಮಹಾರಾಜ ಅಂತಃಪುರದ ಒಳಗೆ ಕರೆದೊಯ್ದ. ಆಮೇಲೆ ಹೋದ ಮುನಿಗಳು ಗೋಡೆ ಮೇಲೆ ನೋಡಿದ್ರು. ಅಲ್ಲಿ ನಾರಾಯಣ. ಹೌದಾ? ಏನು? ಗೋಡೆ ನಾರಾಯಣ ಅಲ್ಲಿದ್ನ? ಅಲ್ಲ, ದೇವರು ನೀಲಮೇಘನಾದ ಶ್ಯಾಮ. ಆ ಹರಿಯ ಭಾವಚಿತ್ರ ಬಂದಿತ್ತು. ಆ ಮಹಾರಾಣಿ ಆದವಳು ಗಂಡನನ್ನು ಕೂಡುವ ಪೂರ್ವದಲ್ಲಿ ಆ ಶ್ರೀಮನ್ನಾರಾಯಣನನ್ನು ಮನಸ್ಸಿನಲ್ಲಿ ಸ್ಮರಿಸುವುದು. ದೇವರೇ, ನಿನ್ನಂತಹದ್ದೇ ಮಗು ಹುಟ್ಟಿದ್ರೆ ನನ್ನ ಜನ್ಮ ಸಾರ್ಥಕವಾಗ್ತಿತ್ತು ಅಂತ. ಅತ್ತ ಭಾವಚಿತ್ರ ನೋಡಿದ್ದು, ಇತ್ತ ಗಂಡನನ್ನು ಕೂಡಿದ್ದು. ಹುಟ್ಟುವ ಮಗು ಕಪ್ಪಾಯ್ತು. ಹೌದಾ? ಇದು ನಿನಗೆ ಅನುಕೂಲ ಉಂಟು. ಯಾಕೆ? ಕಪ್ಪಿದ್ದ ಯಾರನ್ನೇ ಅಪ್ಪ ಮದುವೆ ಮಾಡ್ಲಿ. ಅವನನ್ನು ಕೂಡುವಾಗ ಬೆಳ್ಳಗಿದ್ದ ಯಾರನ್ನು ಬೇಕಾದ್ರೂ ನೆನಪು ಮಾಡ್ಕೊ, ಮನಸ್ಸಿನಲ್ಲಿ ಸ್ಮರಿಸಿಕೊ. ಹೌದಾ? ಬೇಕಾದ್ರೆ ದೇವರನ್ನೇ ಆಗ್ಲಿ. ನನಗೆ ಗೊತ್ತಾಯ್ತು. ನಿಮ್ ಈ ಮಾತನ್ನ ಕೇಳಿಲ್ಲ, ನಾನು ಹಾಗೆ ಹೋಗ್ಲಿಕ್ಕೆ ಬಂದವಳಲ್ಲ. ಆದ್ರೂ ನಾನು ಹೇಳಿದ್ದೀನಲ್ಲ, ಋತುಸ್ನಾತಿಯಾಗಿ ಬಂದವಳು ನಾನು. ಈಗ ನನ್ನ ಆಸ್ತಿನ ನೀವು ಪೂರೈಸ್ತಾ ಇದ್ದದೆ ಹೌದು ಅಂತಾದ್ರೆ ಶಿಶು ಹತ್ತಿಸಿದ ದೋಷಕ್ಕೆ ನೀವು ಗುರಿಯಾಗ್ತೀರಿ. ವಾದಕ್ಕೆ ಸರಿಯುವುದು, ವಾದಕ್ಕೆ ಸರಿಯುವುದು ಧರ್ಮವಿದಾದರ ಕಾಲವಿದು, ಧರ್ಮವಿದಾದರ ಕಾಲವಿದು, ಅಕಾಲವಿದು, ಅಕಾಲವಿದು, ಅಕಾಲವಿದು. ವಾದಿದ ಬೇಡಿ ಕಾಲದಿದುದರನು, ವಾದಿದ ಬೇಡಿ ಕಾಲದಿದುದನು, ವಾದಿದ ಸಜ್ಜನನಾಗನು ನಿಶ್ಚಯ. ವಾದಕ್ಕೆ ಸರಿಯುವುದು ಧರ್ಮವಿದಾದರ ಕಾಲವಿದು, ವಾದಕ್ಕೆ ಸರಿಯುವುದು. ನೀನು ಸತ್ಪುತ್ರರನ್ನು ಪಡೆಯುವ ಮಹತ್ವಾಕಾಂಕ್ಷೆಯಿಂದ ನನ್ನಲ್ಲಿ ಬಂದು ಯಾಚಕಳಾಗಿ ಹೀಗೆ ಕಾಲಿಗರಿಗೆ ಬೇಡಿಕೊಳ್ತಾ ಇದ್ದಿ. ಏನ್ ಮಾಡುವ ಹೇಳು? ಈ ಸಂದರ್ಭದಲ್ಲಿ ನಿನ್ನನ್ನು ತಿರಸ್ಕಾರ ಮಾಡಿದ್ರಿ ದೋಷ ಬರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅದು ಶಾಸ್ತ್ರ ಸಮ್ಮತವಾಗಿದ್ರು ನಾವು ಸ್ವಲ್ಪ ಯೋಚಿಸಬೇಕಾದೀತು. ಕಾಲ ನೋಡು, ಇದು ಅಕಾಲ, ಮುಸ್ಸಂಜೆಯ ಸಮಯ, ನಿಶಾಚರರು ಸಂಚರಿಸುವ ಈ ಕಾಲದಲ್ಲಿ ನಿನ್ನನ್ನು ಕೂಡಿದೆ ಅಂತ ಹೋದ್ರೆ ಹುಟ್ಟುವ ಮಗುವಿನ ಬಗ್ಗೆ ಅದು ಪರಿಣಾಮ ಕೊಡುತ್ತದೆ. ಯಾಕೆಂದ್ರೆ ದುಷ್ಟತನವೇ ಅವನಲ್ಲಿ ಮೈಗೂಡಿಕೊಂಡು ಹುಡ್ತಾನೆ. ಹಾಗಾಗಿ ಒಳ್ಳೆಯ ಮಕ್ಕಳನ್ನು ಜೀವಿತದಲ್ಲಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ಹುಟ್ಟಿದ ಮಕ್ಕಳು ದುಷ್ಟರಾಗ್ತಾರೆ, ದುರ್ಮದರಾಗ್ತಾರೆ, ಲೋಕವನ್ನು ಕಂಗೆಡಿಸ್ತಾರೆ.
ಧರ್ಮಗ್ಲಾನಿಗೊಳಿಸ್ತಾರೆ. ಇಂಥ ಮಗುವಿನ ಜನ್ಮಕ್ಕೆ ನಾನು ಕಾರಣೀಕರ್ತನಾಗುವುದಿಲ್ಲ. ಹಾಗಾಗಿ ಇದು ಕಾಲ ಅಲ್ಲ, ವ್ಯಕ್ತಿ ನಾನಲ್ಲ, ನನಗಿದು ಧರ್ಮ ಅಲ್ಲ. ಹಾಗು ಮನೆಗೆ ಹೋಗ್ಲೇಬೇಕಾ? ಹೌದು. ನಾನು ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ. ನಾನು ನಿಮ್ದೇ ಇಲ್ವಾ? ನನ್ನ ಆಸೆ ಈಡೇರಿಸದೇ ಇದ್ರೆ ಖಂಡಿತವಾಗಿ ನಾನು ಹೋಗುದಿಲ್ಲ. ಏನ್ ಮಾಡ್ತಿ? ಇಲ್ಲಿ ಹೋಗ್ತೀನಿ ಅಂತ ಈಗ ನನಗೆ ಮೊದಲಿನ ಸಿಟ್ಟಿದ್ರೆ ಶಾಪ ಕೊಟ್ಟು ಸಿಟ್ಟು ಬಂದ್ರೆ ತೊಂದ್ರೆ ಇಲ್ಲ. ನಾನು ಮತ್ತೆ ಮನೆಗೆ ಹೋಗುದಿಲ್ಲ ಅಂತ ಹೇಳಿದ್ದೇನೆ. ಎಲ್ಲಿಗೆ ಹೋಗ್ತಿ? ಎಲ್ಲಿಗೂ ಹೋಗುದಿಲ್ಲ. ಇಲ್ಲ, ನಾನು ಸಾಯ್ತೇನೆ ಈಗ. ಈ ಪ್ರಪಂಚದಲ್ಲಿ ಸಾಯ್ತೇನೆ ಅಂತ ಹೇಳಿದವರು ಯಾರು ಸಾಯಲೇ ಇಲ್ಲ. ಸಾಯುವವರು ಯಾರಿಗೂ ಹೇಳುವುದಿಲ್ಲ. ಹೊಳೆಯೋ ಕೆರೆಯೋ ಇಲ್ಲ ಮರದಲ್ಲಿಯೋ ನೇತಾಡ್ತಾರೆ. ನೀನು ಯಾರನ್ನೆಲ್ಲ ತೆಗಿಬೇಕು, ನೀನು ಸಾಯ್ತೀಯ. ನಾನು ಹಾಗೆ ಹೇಳುದಿಲ್ಲ. ಮತ್ತೆ ಆಡಿದ ಮಾತು ಒಮ್ಮೆ ಈಡೇರಿಸ್ತೇನೆ. ಕಡೆ ಎಂತದ್ದು ಕಾಣ್ತಾ ಇದೆ? ಅದು ಬಂಡೆ. ಬಂಡೆ ಇದು ಎಂತದ್ದು? ಅದು ಸರಿ ಇಲ್ದ ಇದ್ದ ಮಂಡೆ. ಯಾರದ್ದು? ನಿನ್ನದು. ನನ್ನ ಮಂಡೆ ಸರಿ ಉಂಟು. ಈ ಮಂಡೆ ಅನ್ನೋದು ಆ ಮಂಡೆಗೆ ತಾಗಿದ್ರೆ ಏನಾಗ್ತದೆ? ಏನಾಗ್ತದೆ? ಮಂಡೆ ಒಡೆದು ಹೋಗ್ತದೆ. ಹಾಗೆ ಮಾಡ್ತೇನೆ ಈಗ. ನಾನು ಸಾಯ್ತೇನೆ. ಮನೆಯೊಬ್ಬ ಏನು ಸ್ವಾಮಿ? ಪಾಪ ಒಂದು ಮನಸ್ಸು ಮಾಡಿ. ನಾನೆಂತದ್ದು ಮನಸ್ಸು ಮಾಡುವುದು? ಅವಳ ಕಷ್ಟ ನೋಡಿ ನೀವಾದ್ರೂ ಒಂದು ಮನಸ್ಸು ಮಾಡ್ಬೋದಲ್ಲ. ನಮಗೆ ಒಲಿಲಿಲ್ಲ. ನಿಮ್ಗೆ ಒಲಿದಿದ್ರೆ ಹಾಗೆ ಮನಸ್ಸು ಮಾಡ್ತಿದ್ರೇನಲ್ಲ. ಇಲ್ಲಪ್ಪ. ಗತಕಾಲದ ಕತೆ ಹಿಂದೆ ಯಾರವರು ಕೂಡಿದವರಿದ್ದಾರ? ಇದ್ದವ್ರೆ. ಯಾರಿದ್ದಾರೆ? ವರ್ಷಗಟ್ಟಲೆ ಸಾವಿರಾರು ವರ್ಷ ತಪವನ್ನು ಮಾಡಿದಂತಹ ವಿಶ್ವಾಮಿತ್ರ ಮಹಾಮುನಿಗಳು ಲಲನ ಮೇನಕೆಯನ್ನು ಕಂಡು ಮೋಹಗೊಂಡು ಕೂಡ್ಲಿಲ್ವೇ ಸ್ವಾಮಿ? ಆಮೇಲೆ ದೂರ್ವಾಸುರ ಅಚಮುಖಿ ಎನ್ನುವ ಹೆಣ್ಣನ್ನು ಕೂಡ್ಲಿಲ್ವಿ? ಹೌದು. ಇನ್ನು ಕೇಳ್ತೀರಾ? ವಿಶ್ರವಸು ಮಹಾಮುನಿ ಕೈಕಸಾದೇವಿಯನ್ನು ಕೂಡ್ಲಿಲ್ವಿ? ಹೌದು. ಅಲ್ಲಿ 4 ಮಂದಿ ಮಕ್ಕಳನ್ನು ಪಡೆದು ಕೈಕಸಾದೇವಿ. ಅದರಲ್ಲಿ ದುಷ್ಟನಾದ ಒಬ್ಬ ರಾವಣ ಲೋಕವನ್ನು ಕಂಗೆಡಿಸಿದ. ಅಧರ್ಮ ಪ್ರವರ್ತಕನಾಗಿ ಲೋಕದಲ್ಲಿ ಹಾನಿಗೊಳಿಸುವುದಕ್ಕೆ ಮುಂದಾದ ಸಜ್ಜನರನ್ನು ಪೀಡಿಸಿದ. ಅವನ ವಧೆಗಾಗಿ ಶ್ರೀಮನ್ನಾರಾಯಣನ ಧರೆಯಲ್ಲಿ ರಾಮನಾಗಿ ಅವತರಿಸಿ ಬರಲಿಲ್ವೇ? ಹಾಗಾದ್ರೆ ಇವಳನ್ನು ಕೂಡಿದೆ ಅಂತ ಆದ್ರೆ ಏನೋ ಇರಬೇಕು, ಜಗನ್ಮಾತೆಯ ಸಂಕಲ್ಪ. ಹಾಗಾಗಿ ಕೆಟ್ಟ ಮಗು ಹುಟ್ಟುವುದು ಖಂಡಿತ. ಅವನ ವಧೆಗಾಗಿ ಮಹಾತಾಯಿಯ ಇಚ್ಛೆ ಇರಬೇಕು. ಹಾಗಾಗಿ ನಮ್ಮನ್ನು ಉಪಯೋಗಿಸಿಕೊಂಡು ಉಪಾಧಿಯಾಗಿ ಬಳಸಿಕೊಂಡಿರಬೇಕು. ಇವಳು ಹೋದ್ಲ ಹೇಗೆ? ಮಾಲಿನಿಗೆ ಮುನಿ ಗರ್ಭದ ನವ ಮಾಡಿದಿದೆ ಬಳಿಗೆದ್ದು ಜನಿಸುವ ಬಾಲ ತಾಮದಿ ಲೋಕಗೆಂಗಡೆ ಕರ್ಮಯುವುದವನು ಬಾಲೆಯನು ಕಳುಹುತ್ತಲ ಮುನಿಪಾಲ ಎನಮನೆಯ ರಾಜದಿದಿ ನಮ್ಮಂತಹವರ ಶಿವನಿಗಳಿಗೋ ಯೋಗಿಗಳಿಗೋ ಕಾಮಕ್ರೋಧಾದಿಗಳಿರಬಾರದು. ಅಂದು ಕ್ರೋಧಗೊಂಡಂತಹ ನಾನು ನಾಗಕನ್ಯರನ್ನು ಶಪಿಸಿ ಕ್ರೋಧವನ್ನು ಕಳಿಸಿಕೊಂಡೆ. ಇಂದು ಕಾಮವು ನ್ಯಾಸವಾಗಿತ್ತಿತ್ತು. ಈಕೆಯನ್ನು ಕೂಡಿದೆ ಕಾಮವು ಇಂಗಿ ಹೋಯಿತು. ಕಾಮಕ್ರೋಧಾದಿಗಳನ್ನೆಲ್ಲ ಕರೆಸಿಕೊಂಡು ಪರಿಶುದ್ಧನಾಗಿಯೇ ನಿಂತಿದ್ದೆ. ತಪಸ್ಸಿಗೆ ಹೊರಡುವ ಸಿದ್ಧತೆಯಲ್ಲಿದ್ದೇನೆ. ನಾವು ಈ ಲೋಕಕ್ಕೆ ಹೇಗೆ ಬಂದೆವು? ಎಲ್ಲವೂ ಭಗವಂತನ ಸಂಕಲ್ಪ. ಬಂದ ಕಾರ್ಯ ಪೂರ್ತಿಯಾಗದೆ ನಾವು ಅತ್ತ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಜಗನ್ಯಾಮಕ ಶಕ್ತಿ ಒಂದುಂಟು ನಮ್ಮನ್ನು ಈ ಲೋಕದಲ್ಲಿ ಆಟ ಆಡಿಸುವುದಕ್ಕೆ. ಹಾಗಾದ್ರೆ ಇದು ಮಹಾತಾಯ ಸಂಕಲ್ಪ ಅಂತ ಆಯ್ತು. ಏನೇ ಇರಲಿ, ಇನ್ನಾದ್ರೂ ನಾವು ಎಣಿಸಿದ ಮುಕ್ತತೆಯನ್ನು ಕಾಣುವುದಕ್ಕಾಗಿ ದಾರಿ ಕಂಡುಕೊಂಡಿದ್ದೇನೆ. ತಪಸ್ಸಿಗೆ ಹೊರಡುವ ಸಿದ್ಧತೆಯಲ್ಲಿದ್ದೇನೆ. ಹೋಗುವಾಗ ಇವಳಲ್ಲಿ 1-2 ಮಾತು ಹೇಳಿ ಹೋಗಬೇಕು. ಈಗ ಏನಾಗಿದ್ದಾಳೆ ಅವಳು? ಗರ್ಭಿಣಿಯಾಗಿದ್ದಾಳೆ ಸ್ವಾಮಿ. ಇನ್ನು ನವಮಾಸ ಕಳೆದ ಬಳಿಕ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಹುಟ್ಟಿದ ಮಗುವಿನ ಬಗ್ಗೆ ಯೋಚಿಸ್ತಾ ಇದ್ದೇನೆ. ದುಷ್ಟನಾಗ್ತಾನೆ, ಋಷಿಮುನಿಗಳನ್ನು ಪೀಡಿಸ್ತಾನೆ, ಅಧರ್ಮ ಪ್ರವರ್ತಕನಾಗಿ ಲೋಕದಲ್ಲಿ ಕಾಣಿಸಿಕೊಳ್ತಾನೆ. ಅಂತ ಒಂದು ದುಷ್ಟ ಮಗುವಿನ ಜನ್ಮಕ್ಕೆ ಕಾರಣೀಕರ್ತ ವ್ಯಾಘ್ರಪಾದ ಮುನಿ ಅಂತ ಲೋಕ ನನ್ನನ್ನು ನಿಂದಿಸಿತು. ಅಷ್ಟು ಮಾತ್ರವೇ ಅಲ್ಲ, ಬೇಡರಿಗೆ ವರ್ತಮಾನ ತಿಳಿದು ನನ್ನನ್ನು ತಟ್ಟಿಸ್ತೇ ಬಿಡ್ಲಿಕ್ಕಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ಇಲ್ಲಿಂದ ಸ್ಥಳ ಬಿಡಲೇಬೇಕಾದ್ದು ಅನಿವಾರ್ಯ. ಹೋಗುವಾಗ 1-2 ಮಾತು ಹೇಳಿ ಹೋಗ್ಬೇಕು. ಮಾಲಿನಿ, ಹೇ ಮಾಲಿನಿ, ಸೊಂಟ ಹಿಡ್ಕೊಂಡಾಗುದು. ಹೌದಾ? ಎಲ್ಲ ಬಾರಿ ಹೆಚ್ಚಿಗೆ ತಿಂದು ಬಿದ್ದು ಏನಾಗಿದೆ? ಅದು ವಾಕರ್ಕಿ ಬಂದಾಗ ಆಗ್ತಾ ಇದೆ. ಬಂದಾಗ ಆಗ್ತದೆ ಬರ್ತದೆ. ಹೌದೇನ? ಅಕ್ಕಿ ತಿನ್ಬೇಕು ಅಂತ ಮನ್ಸಾಗುದು. ತಿಂತಾ ಇರು. ಹುಳಿ ತಿನ್ಬೇಕಂತ ಆಗುದು. ಅದನ್ನ ತಿನ್ನು. ಮಣ್ಣು ತಿನ್ನೋದು ಅನ್ನೋ ಆಸೆ.
ಹೌದೇನೆ ಇದೆಲ್ಲ ಬಯಕೆ ಆಗುದು ಯಾವಾಗ ಯಾವಾಗ? ನೀನೀಗ ಏನಾಗಿದ್ದಿ ಏನು? ಮೈ ಕೈಯೆಲ್ಲ ದಪ್ಪ ಆಗಿದೆ ನೋಡು ನೀನೀಗ ಗರ್ಭಿಣಿ ಆಗಿದ್ದಿ ನಾನು ಗರ್ಭಿಣಿಯ? ಹೌದು. ಹಾಗಾದ್ರೆ ನಾನೀಗ ಬಸ್ರಿ ಆಗಿದ್ದಿ ಬಸ್ರಿ ಹೌದು ಒಂದು ಮಗುವಿಗೆ ನೀನು ಅಮ್ಮ ಆಗ್ಲಿಕ್ಕಿದ್ದಿ ಹಾಗೆ ಬೇಡ ಅಪಾಯ ಎಂತದ್ದು? ನೀನು ಎಣಿಸಿದ್ದು ಈಗಲೇ ಆಗಿ ಹೋದಿ ಇದಾ ನಿಮ್ಮ ಸಾಹಸ ಬಹಳ ಉಂಟು ಗೊತ್ತಾಯ್ತು ನನಗೆ. ಹೌದೇನ ಅಲ್ಲ ನಾನು ಒಂದು ಮಗುವಿನ ಅಮ್ಮ ಆಗ್ತಾ ಇದ್ದೀನಿ. ಅಮ್ಮ ಆಗೋದು ನೀವು ಅಪ್ಪ ಆಗ್ತೀರಲ್ಲ? ನಾನಾಗುದಿಲ್ಲ ನೀವು ಆಗ್ಲೇಬೇಕು ಮತ್ತೆ ಯಾರಾಗುದು? ಹೌದೇನೆ ಮಂಗಲ್ಯ ಬಂಧನ ಮಾಡಿದ್ದೇನೆ ನಾನು ಅದು ಮಾಡ್ಲಿಲ್ಲ. ಹಾಗಾದ್ರಿಂದ ಯಾರು ಮದುವೆ ಆಗ್ತಾರೋ ಅವರೇ ಅಪ್ಪ ಆಗುದು. ನೀವೇ ಅಪ್ಪ ಆಗ್ಬೇಕು. ಹಾಗ ಅಪ್ಪ ಆಗುದಾದ್ರೆ ಲೋಕದಲ್ಲಿ ಅನೇಕ ಮಂದಿ ಆಗ್ತಿದ್ರು ಇದಾ ನೀನು ಎಣಿಸಿದ ಕಾರ್ಯ ಆಯಿತು. ಹೌದು. ನೀನು ಯಾವುದನ್ನು ಬಯಸಿ ಬಂದಿದ್ಯೋ ಅದನ್ನು ಕರುಣಿಸಿದ್ದೇನೆ. ನನ್ನ ಕೆಲಸ ಇಲ್ಲಿಗೆ ಮುಗಿಯಿತು. ಹಾಗಾಗಿ ನೀನು ನಿನ್ನ ಮನೆಗೆ ಹೋಗು, ನಾನು ತಪಸ್ಸಿಗೆ ಹೋಗ್ತೇನೆ. ನಾನು ನನ್ನ ಮನೆಗೆ ಹೋಗುದಾ? ಹೌದು. ನಾನು ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ? ನಮ್ಮ ಅಪ್ಪ ಬೈತಾರೆ ಮತ್ತೆ ಗೊತ್ತಾದ್ರೆ. ಅಪ್ಪ ಬೈತಾನೆ. ಹೌದೇನೆ ಅಪ್ಪ ಬೈತಾನೆ ಅಪ್ಪನಿಗೆ ಗೊತ್ತಾಗ್ತದೆ ಅಂತ ಮೊದಲೇ ಯೋಚನೆ ಮಾಡಿರ್ಬೇಕು. ಈಗ ಯೋಚನೆ ಮಾಡುವುದಲ್ಲ. ನಾನೀಗ ನಿಮ್ ಜೊತೆಲಿ ಬರ್ತೇನೆ. ನನ್ನ ಜೊತೆಗೆ ನನ್ನ ಕಾರ್ಯಕ್ಕೆ ಅಡ್ಡಿ ಆದೀತು. ಯಾಕೆ? ಆದ್ರಿಂದ ನನ್ನ ಜೊತೆಗೆ ಬರುವುದಕ್ಕೆ ನಾನು ಬರ್ತೇನೆ. ನೀನು ಹೋಗ್ತೇ ಇಲ್ಲ. ನಾನು ಬರ್ತೇನೆ. ಸುಮ್ಮನೆ ಉಪವಾಸ ಮಾಡು. ಬರ್ತೇನೆ. ಮಾಲಿನಿ ಆ ಎಷ್ಟು ಚಂದವೇ ನೀನು. ಹೌದೇನೆ ನಿನ್ನಂತ ಹೆಣ್ಣನ್ನು ಬಿಟ್ಟು ಹೋಗ್ತಾನೆ ಅಂತ ಆದ್ರೆ ಅವನಿಗೆ ಏನ್ ಹೇಳ್ಬೇಕು? ಇಂಥ ಚಂದದ ಹೆಣ್ಣು ಸಿಕ್ಕಿದಾಗ ಬಿಟ್ಟು ಹೋಗುದಿಲ್ಲ ಅಂತ ಆದ್ರೆ ಅವನಿಗೆ ಏನ್ ಹೇಳ್ಬೇಕು? ಹಾಗಾಗಿ ನಿನ್ನ ಜೊತೆಗೆ ಇರ್ತೇನೆ. ಹೌದಾ? ಇರ್ತೀರಾ? ಇರ್ತೇನೆ. ಹೋಗುವ. ಇಲ್ಲೇ ಇರುವ. ಎಲ್ಲಿ? ನಮ್ಮದೊಂದು ಎಲೆ ಮನೆ ಉಂಟು, ಹಳೆ ಮನೆ. ನಿನ್ನ ಜೊತೆ ಕೂಡಿ ಒಂದು ಸಂಸಾರ, ಹೋಗುವ. ಸನ್ಯಾಸಿ ಸಂಸಾರ. ಹೌದಾ? ಹೌದು ಹೌದು. ಗಡ್ಬಿಡಿ ಮಾಡಬೇಡ. ಅದೆಂತದ್ದೇ ಆ ಕಡೆಯಲ್ಲಿ ಬೊಬ್ಬೆ ಹೊಡೆಯುತ್ತಾ ಇದ್ದಾರೆ. ಅಲ್ಲಿ ಬೇಡರಲ್ಲ. ಹೌದಾ? ಬೇಟಿಗೆ ಬಂದಿರ್ಬೇಕು. ಬಂದಿರ್ಬೇಕು. ಮಾಲಿನಿ ಇದೆ ಇದೆ ಮುನಿಯಪ್ಪ ಕೊಟ್ಟ ಕೈ ಮುನಿಯಪ್ಪ ಕೈ ಕೊಟ್ಟ ಕಾಣದಂತೆ ಮಾಯವಾದನು ಮುನಿಯಪ್ಪ ಕೈ ಕೊಟ್ಟು ಓಡಿ ಹೋದನು. ಏನಾಗ್ಬೇಕು ಹೇಳುವ? ನಾನೆಂತ ಮಾಡುದು? ಮನೆಗೆ ಹೋದ್ರೆ ನಮ್ಮ ಅಪ್ಪ ಸುಮ್ನೆ ಬಿಡುದಿಲ್ಲ. ಇಲ್ಲಪ್ಪ ಬೈತಾರೆ. ಹೌದು. ಹೊಡಿತಾನೆ, ಕೊಂದು ಹಾಕ್ತಾನೆ. ಹೌದು. ಎಂತ ಮಾಡುದೀಗ? ಏನ್ ಮಾಡ್ತೇವೆ? ಏನಾದ್ರು ಮುಗಿಗೊಂದು ಅಪ್ಪ ಆಗ್ಬೇಕಲ್ಲ. ಅಲ್ಲ ಹೊಟ್ಟೆಲಿರುವ ಮಗುವಿಗೆ ಒಂದು ಅಪ್ಪ ಆಗ್ಬೇಕಲ್ಲ. ಹೌದು. ಯಾರನ್ನ? ಯಾರು ಜಾತಿ ಮಕ್ಕಳಿದ್ರೆ ತೋರಿಸಿ ಕಪ್ಪಿದ್ದವರು. ನಮ್ ಜಾತಿ ಮಕ್ಕಳ? ನಮ್ ಜಾತಿ ಮಕ್ಕಳನ್ನೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಎಲ್ಲ ಕಪ್ಪು ಕಪ್ಪು ಕಪ್ಪು. ಅವ್ರನ್ನೆಲ್ಲ ಮದುವೆ ಆಗುದಾ? ಯಾರಾದ್ರೂ ಹೌದು. ಮೈಕ್ರ ಮಕ್ಕಳು ಇದ್ದಾರೆ ಇಲ್ಲಿ? ಇಲ್ಲಪ್ಪ ಇದ್ದಾರ? ಯಾರು ಇದ್ರೆ ಇರ್ಬೋದು, ಹೇಳಿಕ್ ಆಗುದಿಲ್ಲ. ಈ ಕಡೆಯಲ್ಲಿ ಇದ್ದಾರೆ ಅಂತೆ. ಹೌದಾ? ಹೌದಾ? ಓ, ಯಾರಾದ್ರೂ ನಾಯ್ಕರ ಮಕ್ಕಳು ಇದ್ದಾರಾ? ಯಾರು ಮಾತಾಡ್ಲಿಕ್ಕಿಲ್ಲ. ಯಾರು ಮಾತಾಡುದಿಲ್ಲ. ಹೌದು. ಹಾಗಾದ್ರೆ ಏನ್ ಮಾಡ್ಲ? ಏನ್ ಮಾಡ್ತೀಯ? ಏನ್ ಮಾಡುದ? ಒಂದು ಉಪಕಾರ ಆಗ್ಬೇಕಲ್ಲ. ಏನಾಗ್ಬೇಕು ಹೇಳು? ಮತ್ತೇನಲ್ಲ, ನೀವು ಸುಲಭದಲ್ಲಿ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಉಂಟು. ಹೌದು. ಅದಕ್ಕೊಂದು ಅಪ್ಪ ಆಗ್ತೀರಾ? ಮಗು ಒಂದು ಅಪ್ಪ ಆದ್ರೆ ಸೇರ. ಅದು ಕಷ್ಟ ಇಲ್ಲ ನಿಮ್ಗೆ. ಕಷ್ಟ ಪಡೋದು ಬೇಡ. ಹೌದಾ? ಮಗುವಿಗೊಂದು ಅಪ್ಪ ಆದ್ರೆ. ಯಾರು ನೋಡ್ತೀವಿ ಮಗು? ನಾವು ಅಪ್ಪ ಆಗೋದಾನೆ. ಹೊಟ್ಟೆ ಬರ್ತೀವಿ ಗೊಬ್ಬ ನೀರು ಅವ್ರಿಗೆ ಜೋಬನ. ನೀವು ಹಾಕಿ ಏನಾಗ್ತದೆ ಈಗ? ಇಲ್ಲಪ್ಪ ನೀನ್ ಮಂಡೆ ಹೊಡೆದು ಹಾಕ್ತೀನಿ. ನಾನು ಹೋಗ್ತೇನೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.